ಎಬ್ಬಿಸೋದು? ಬಾಹ್ಯ ಪ್ರಪಂಚಕ್ಕೆ ಇವನನ್ನು ಸೆಳೆಯಬೇಕು ನಾನು. ಅರುಣಾಸುರ, ಅರುಣಾಸುರ. ಶಬ್ದ ಮಾಡಿದ್ರು ಹೇಳೋದಿಲ್ಲ. ಹಾಗಿದ್ರೆ ಇದರ ಅರ್ಥ ಏನು? ಸಮರ್ಪಣಾ ಭಾವ ಇದೆ ಅವನಲ್ಲಿ. ಏಕಾಗ್ರ ಚಿತ್ತನಾಗಿ ಗಾಯತ್ರಿ ಮಂತ್ರವನ್ನು ಪಠಿಸ್ತಾನೆ. ಒಂದು ಕೆಲಸ ಮಾಡುವಾಗ ಹಾಗೆ ಅಲ್ವ, ಸಮರ್ಪಣಾ ಭಾವ ಬೇಕು. ಯಾವ ಹಾಗಿದ್ರೆ ಯಾರು ಕರೆದ್ರೂ ಗೊತ್ತಾಗೋದಿಲ್ಲ. ಏನು ಮಾಡೋದು, ಹೇಗೆ ಎಬ್ಬಿಸ? ಒಂದು ಉಪಾಯ ಇದೆ. ನಾನು ಮಾಡಿಯೇ ತೋರಿಸ್ತೇನೆ. ಹೇಳೋದಿಲ್ಲ. ನೋಡುವುದಕ್ಕೆ ಬ್ರಾಹ್ಮಣನ ಹಾಗೆ ಕಾಣುತ್ತಾ ಇದ್ದೀನಿ. ವಯೋ ವೃದ್ಧತ್ವದಲ್ಲಿ ಜ್ಞಾನ ವೃದ್ಧತ್ವಕ್ಕೇನು ಮೌಢ್ಯತೆ ಬಂತೇನಾ? ಅದೆಲ್ಲ ಅಂತ ಆಯ್ತಾ? ಹಾರುವನಾಗಿ ಪರಮಪಾವನವಾದಂತಹ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇದ್ದ ನನ್ನ ಈ ಜಪದ ಮಂದಿರವನ್ನು ಪ್ರವೇಶ ಮಾಡಿದೆಯಲ್ವ? ಏನು ಧೈರ್ಯ ನನಗೆ? ಅದು ಸರ್ವ ರಕ್ಷಕರಿದ್ದಾರೆ. ದ್ವಾರ ಪಾಲಕರನ್ನು ವಂಚಿಸಿದೆಯ? ಇಲ್ಲಿಗೆ ಈ ರೀತಿಯಿಂದ ಬಂದು ನನ್ನ ಈ ಅನುಷ್ಠಾನಕ್ಕೆ ಭಂಗ ತರಬೇಕಿದ್ರೆ ಪೂರ್ವ ಸೂಚನೆ ಇದ್ದು ಬರಬಹುದಿತ್ತು. ಆದ ಕಾರಣವೇ ಸಂಶಯ. ನೀನು ಬ್ರಾಹ್ಮಣನೇ? ಹೌದಾದರೆ ಹೀಗೆ ಯಾಕೆ ದ್ವಾರಪಾಲಕರನ್ನು ವಂಚಿಸಿದ ಮಾತ್ರಕ್ಕೆ ಈ ಏಕವಿರಾತ್ರಿಯಲ್ಲಿ ಅರುಣದೈತ್ಯನ ಅಂತಃಸತ್ವವನ್ನು ಅಡಗಿಸಬಹುದು? ಕೇವಲ ಕನಸಿನ ಗಂಟಾರೀತು. ಏನು ಮಂತ್ರವೋ ಪಾಠವೋ ಮೋಡಿಯೋ? ನಿನ್ನ ಎಣಿಕೆ ಇಲ್ಲಿ ಕೈಗೂಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗೆ ಬಂದೆ ಹೇಳು? ಅಮೃತತ್ವ ವಿಧಿಯ ಸತ್ವ ಆಸೆ ಪಡೆದನು ದುಃಖಾನಂದ, ಆಸೆ ಪಡೆದನು ದುಃಖಾನಂದ. ಪರಸುಖಗೆ ದೈತ್ಯರಾಯ ಕೆಡೆಯ ಬಂಡೆಗೆ ಹಾಲುಗಡಲೇನು ರುಚಿ ಪುದೆ ಕೆಡೆಯ
ಗಂಡೆಗೆ ಹಾಲುಗಡಲೆ ರುಚಿಪುದೆ ದೈತ್ಯರಾಯ ಏಕೆ ಓಡಲದಾಡಿದೆ ಏಕೆ ಓಡಲದಾಡಿದೆ ತಾಯ ಮಾರಿ ತೊತ್ತನು ಕೊಂಬೆ ತಾಯ ಮಾರಿ ತೊತ್ತನು ಕೊಂಬೆ ದೈತ್ಯರಾಯ ಆ ಅರುಣಾಸುರ ಪರಿಹಾಸ್ಯ ಮಾಡಿದ್ದಲ್ಲ ನನ್ನ ಮತ್ತೇನು ನಿನ್ನ ವಿಕಟ ನಗೆ ಯಾಕೆ? ನಿನ್ನ ಚಿತ್ತವನ್ನು ನನ್ನತ್ತ ಸೆಳೆಯುವ ಉದ್ದೇಶದಿಂದ ಮಾಡಿದ್ದಕ್ಕೆ ಕಾರಣ ಬೇಕಲ್ಲ. ಈಗ ಹೊರ ಬಾಹ್ಯ ಪ್ರಪಂಚಕ್ಕೆ ಬಂದ ಮೇಲೆ ನನ್ನ ನಗು ಉಂಟ ಹೇಳುವೆನು. ಈಗ ಇಲ್ಲ, ಆಗ ಯಾಕೆ? ನಿನ್ನನ್ನು ಸೆಳೆಯೋದಕ್ಕೆ, ಸಂಭಾಷಣೆಗೆ ಸೆಳೆಯೋದಕ್ಕಷ್ಟೇ. ಅದಕ್ಕೂ ಸನ್ನಿವೇಶ ಇದೇನೋ ಸಂದರ್ಭ. ವಿಕಾರ ಎಲ್ಲಿ ಉಂಟು ಅಲ್ಲಿಗೆ ಬೇಗ ಹೋಗುತ್ತದೆ ಮನಸ್ಸು. ಆ, ಶಬ್ದಕ್ಕೂ ಹೇಳಲಿಲ್ಲ, ಕರೆದ್ರೂ ಹೇಳಲಿಲ್ಲ ನೀನು. ಹ, ಹಾಗಾಗಿ ನೋವಾಗಿದ್ರೆ ಕ್ಷಮಿಸು. ತಪ್ಪು ಮಾಡಿದ್ದಲ್ಲ ನಾನು. ಹೇಳು ಮುದುಕಲ್ವ. ಹೌದು, ಮುದುಕರಿಗೆ ಕಷ್ಟ ಆಗ್ತದೆ, ಏನು ಮಾಡುದು. ಹ, ಹೌದು. ಅರುಣಾಸುರ, ಓ, ನೀನೊಬ್ಬ ಮಹಾನ್ ಸಾಧಕ. ಇದು ಮೃತ್ಯು ಇರು ಸಹಜವಾದ ಲೋಕ, ಮರ್ತ್ಯ ಲೋಕ. ಹ, ಮೃತ್ಯು ಸಹಜವಾದ್ದರಿಂದ ಇಲ್ಲಿರುವವರೆಲ್ಲ ಮರ್ತ್ಯರು. ಹ, ಆದ್ರೆ ಮರಣವೇ ಇಲ್ಲದ ಭೂಲೋಕದಲ್ಲಿ ಒಬ್ಬ ಇದ್ದಾನೆ. ಹ್ಮ್. ಗೊತ್ತಿದೆ ಅಷ್ಟೇ. ವಿಧಿಯ ಸತ್ವವನ್ನೇ ಹೀರಿ ಅಮೃತತ್ವವನ್ನು ಪಡೆದ ಮಹಾನ್ ಸಾಧಕ ಅರುಣಾಸುರ. ಹೌದು. ಇಷ್ಟು ಗೊತ್ತಿದ್ದು ಹೀಗೆ ಯಾಕೆ? ಆದ್ರೂ ಯಾರ ಹಂಗೂ ಇಲ್ಲ ನಿನಗೆ. ಹ, ಯಾರ ಹಂಗೂ ಇಲ್ಲದಿದ್ರು ಹಂಗಿಗೆ ಬೀಳ್ತಿಯಲ್ಲ ನೀನು. ಹೌದೌದೌದು. ಹೇಗ? ಅಮೃತತ್ವವನ್ನೇ ಪಡೆದು ಮರಣವೇ ಇಲ್ಲದ ಮೆರೆಯುತ್ತಿರುವ ನೀನು, ಯಾರ ಹಂಗೂ ಇಲ್ಲದ ನೀನು, ಕೇವಲ ಒಂದು ಸಾಮಾನ್ಯ ಗಾಯತ್ರಿ ಮಂತ್ರಕ್ಕೆ ಒಂದು ಹಂಗಿಗೊಳಗಾದ ನೀನು. ಶಾಂತಂ ಪಾಪಂ. ಯಾಕೆ? ಯಾವುದು ಸಾಮಾನ್ಯವಾದ್ದು? ಗಾಯತ್ರಿ ಮಂತ್ರ ಅಂತಃಸತ್ವವನ್ನು ಅಧಿಕಗೊಳಿಸುವ ಹ. ತೇಜೋಮಯವಾದಂತಹ ಚೇತನವುಳ್ಳ ಹ್ಮ್. ಪರಮ ಪಾವನವಾದ ಗಾಯತ್ರಿ ಮಂತ್ರ ಸಾಮಾನ್ಯ. ನಿನ್ನ ಪಾಲಿಗೆ ಸಾಮಾನ್ಯ, ಉಳಿದವರ ಪಾಲಿಗೆ ಅಲ್ಲ. ಇದು ಬ್ರಾಹ್ಮಣನ ಮಾತು. ನೀನು ಗಾಯತ್ರಿ ಮಂತ್ರ ಪಠಿಸಿದ್ರೆ ಹ. ಹಾಲುಗಡಲೇ ಬಂದು ಬಂಡೆ ಕಲ್ಲಿಗೆ ಅಪ್ಪಳಿಸಿದಾಗ ಅದೇನೋ ಹಾಗೆ. ಹೆತ್ತ ತಾಯಿಯನ್ನು ಮಾರಿ ತೊತ್ತನ್ನು ಕೊಂಡ ಹಾಗಾಯಿತು. ಇದು ಉಪಮಯ ನಿನ್ನದು. ಇದು ದೇಹ ಸುಖ ಪಡೋದಕ್ಕೆ ನೀನು ದಂಡಿಸ್ತಾ ಇದ್ದಿ. ಮೂಗುಂಟು ಮಾಡ್ಬೇಕು ಅಂತ ಆಗುದಿಲ್ವಾ? ಮೂಗು ಉಂಟು, ವಾಸನೆಯೂ ಉಂಟು. ವಾಸನೆ ನೀನು ವಾಸನೆ ಗ್ರಹಿಸುವುದಿಲ್ಲ, ಮುಚ್ಚಿದ್ದಿ. ಆ, ಕಣ್ಣುಗಳುಂಟು, ಒಳ್ಳೆ ದೃಶ್ಯ ನೋಡ್ಬೇಕು ಅನಿಸೋದಿಲ್ವಾ ನಿನಗೆ? ನೀನು ಮುಚ್ಚಿದ್ದಿ. ನೀನು ಯಾರು? ನಾನು ಬ್ರಾಹ್ಮಣ, ಅದರಲ್ಲೂ ವೃದ್ಧ ಬ್ರಾಹ್ಮಣ. ಗುರುವು ನೀನಿರ್ಪೆ ಜನ್ಮದುಳ ಜನ್ಮವೇ ಗುರುವು ನೀನಿರ್ಪೆ ಜನ್ಮದುಳ ವಿಪ್ರವರನೆ ಕರ್ತೃತ್ವ ಭೂಷಣ ಶೈರ್ಯ ಬರಲ ವಿಪ್ರವರನೆ ಕರ್ತೃತ್ವ ಭೂಷಣ ಶೈರ್ಯ ಬರಲ ಸ್ಮರಿಪೆ ಸಾವಿತ್ರಿ ಮಂತ್ರವನು ಕೌಶಿಕರಿಗೆ ಬ್ರಹ್ಮತ್ವ ನೀಡಿದ ಶಕ್ತಿ ಜಗನ ಗುರುವು ನೀನಿರ್ಪೆ ಜನ್ಮದಳು. ಅಯ್ಯೋ ಬ್ರಹ್ಮಣ, ಗುರುವು ನೀನಿರ್ಪೆ ಜನ್ಮದು. ಅಂದ್ರೆ ನೀನು ಜನ್ಮಥ ಬ್ರಾಹ್ಮಣನೋ, ಬ್ರಾಹ್ಮಣ ಜಾತಿಯೋ? ನೀನು ಯಾಕೆ ಹಾಗೆ ಪ್ರಶ್ನೆ ಹೇಳೋದು? ಸಂಶಯಗ್ರಸ್ತತೆಯನ್ನು ನೀನೇ ತಂದೊಡ್ಡುತ್ತಾ ಇದ್ದಿ. ಯಾಕೆ? ನಿನ್ನ ಬಾಯಿಂದ ಬರುವ ಮಾತೇನೋ ಇದು? ಯಾವುದು? ಸಪ್ತವ್ಯಾಕ್ಷತೆಗಳಿಂದ ಕೂಡಿದ ಓ ಪರಮ ಪಾವನವಾದಂತಹ ಗಾಯತ್ರಿ ಮಂತ್ರ, ಓ ಸಾವಿತ್ರಿ ಜಪ, ಓ ಗಾಯತ್ರಿ ಸಾವಿತ್ರಿ ಸರಸ್ವತಿ ಎನ್ನುವಂತೆ ತ್ರಿಕಾಲದಲ್ಲೂ ಪಡಿಸುವ ಮೂಲಕವಾಗಿ ಓ ಆತ್ಮ ತೇಜಸ್ಸು ಹಾಗೆ ನನ್ನ ಅಂತಃಸತ್ವ ಓ ಇದನ್ನು ಅಧಿಕಗೊಳಿಸುತ್ತಾ ಬಂದವ ನಾನು. ಅಮೃತ ಸಿದ್ಧಿಯ ಯೋಗ ಫಲಿಸುವ ಆ ಪ್ರಾಪ್ತಿಯ ರೂಪವಾದಂತಹ ದಿವ್ಯ ಮಂತ್ರ. ನೀನೊಬ್ಬ ಬ್ರಾಹ್ಮಣನಾಗಿ ಹೀಗೆ ಹೇಳ್ತೀಯಂದ್ರೆ
ಹಿಂದಿನ ಕಥೆ ನಿನಗೆ ಗೊತ್ತಿಲ್ಲ, ಮರವೇ ಆಗಿದೆ ಅಂತ ಕಾಣ್ತದೆ. ಯಾವ ಕತೆ? ಗಾಧಿಜ ಕೌಶಿಕ ಕೌಶಂಬಿಯ ರಸ. ಹ. ರಾಜನಾಗಿ, ರಾಜ ಋಷಿಯಾಗಿ, ಮುನಿಯಾಗಿ, ಮೌನಿಯಾಗಿ, ಓಹ್ ಆಮೇಲೆ ಋಷಿಯಾಗಿ ಬ್ರಹ್ಮ ಋಷಿ. ಓಹ್ ಕ್ಷಾತ್ರ ತೇಜಕ್ಕಿಂತಲೂ ಬ್ರಹ್ಮ ತೇಜವೇ ಶ್ರೇಷ್ಠವಾದದ್ದೆಂದು ಓಹ್ ತನ್ಮೂಲಕವಾಗಿ ಓಹ್ ಸಪ್ತ ಋಷಿಗಳ ಸಾಲಿನಲ್ಲಿ ಓಹ್ ಅಗಸ್ತ್ಯರೇ ಸ್ಥಾನ ಬಿಟ್ಟುಕೊಂಡಾಗ ವಿಜೃಂಭಿಸಿದ ಕೌಶಿಕ ಮಹಾಮುನಿ ಓಹ್ ಪುರುಷಾಯುಕ್ತವಾದ ಸಾಧನೆಯ ಪ್ರತೀಕವಾಗಿ ಓಹ್ ಯಾರೇ ಆಗಲಿ ಓಹ್ ಅಂಥ ಉನ್ನತವಾದಂತಹ ಸ್ಥಾನವನ್ನು ಪಡೆಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಕೌಶಿಕ ರಾಜ ಋಷಿಯಾದದ್ದೇ ಸಾಕ್ಷಿ. ಓಹ್ ಇನ್ನು ಬೇಕೋ ನಿನಗೆ ಉಪಮೆ? ನೀನು ಬಂದ ದಾರಿಯನ್ನೊಮ್ಮೆ ನೋಡು. ಸರಿ, ಬಂದದಾರಿಗೆ ತೋರ್ಬೇಕಿಂದೆ, ಬಂದದಾರಿಗೆ ತೋರ್ಬೇಕಿಂದೆ, ತೈರ್ಯ ಬ್ರಹ್ಮಾತೀತ ನಗ ಭೂಪ ಹಿಂದೆ, ತೈರ್ಯದಿಂದ ಬ್ರಹ್ಮಾತೀತ ನಗೆ ಭೂಪ ಹಿಂದೆ, ಹಿಂದೆಗೆ ಬರಿದ ಜೀವೇಶ, ಹಿಂದೆಗೆ ಬರಿದ ಜೀವೇಶ, ವಿಪ್ರಗೌಂದರ ಶರ್ಮನೆಂಬರು ಪೂರ್ತಿ ಘೋಷ. ಅರುಣಾಸುರ, ವಿಪ್ರ ಸಿಂಹಾವಲೋಕನ ಮಾಡು, ಸಿಂಹಾವಲೋಕನ ಮಾಡು. ಮುಂದೆ ಹೋಗಿ ಹಿಂದೆ ತಿರುಗಬೇಕು ಅಂತಲ್ಲ, ಬಂದ ದಾರಿ ನೋಡ್ಬೇಕಲ್ಲ. ನಮಗೆ ಅಗತ್ಯ ಇಲ್ಲ. ಬೇಕೇ ಬೇಕು ಈ ಸಂದರ್ಭದಲ್ಲಿ. ಅಂದ್ರೆ ಅಂದ್ರೆ ನೀನು ಮೊದಲು ಭೂಪನಾಗಿದ್ದವ, ಹೌದು. ಈಗ ಭೂಪನ ನೀನು ಆಹಾ. ಬ್ರಹ್ಮಾತೀತನಾಗಿದ್ದಿ. ಆ. ಬ್ರಹ್ಮನಿಗಾದ್ರೂ ಒಂದು ಅಂತ್ಯ ಉಂಟು, ನಿನಗೆ ಉಂಟು ಅದು. ಅಕ್ಕ ನಿನ್ನ ತಲೆಗೆ ಕೊಡಬೇಕು, ಹೌದು ಬೌದ್ಧಿಕತೆ ಇದೆ ನಿನ್ನಲ್ಲಿ ಅಲ್ವಾ? ನೀನು ಬ್ರಹ್ಮಾತೀತ. ಆ. ಅಯ್ಯ, ಓ, ಕೌಶಿಕರ ಕತೆ ಹೇಳಿದೆ ನೀನು, ನನಗೆ ಗೊತ್ತಿಲ್ಲ ಅಂತ ಅಲ್ವಪ್ಪ, ಗೊತ್ತುಂಟ ಅವನ ಕತೆ. ನೆನಪಾಗಲಿಲ್ಲ. ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ನೀನು ಬಲಂ. ಬಿಡಿಸುವುದೆಲ್ಲ ಬೇಡ, ಅದು ನಿನಗೆ ಅರ್ಥ ಆಗಲಿ ಅಂತ ಸುಲಭದಲ್ಲಿ ಹೇಳಿದ್ದು. ನಾನು ಅದನ್ನು ಸ್ವಲ್ಪ ದೇವ ಭಾಷೆಯಲ್ಲಿ ಹೇಳಿದ್ದೆ. ಏನು ದೇವ ವರ್ಗದವನ? ಅಲ್ಲ, ಬ್ರಾಹ್ಮಣರಿಗೆ ಉಂಟಲ್ಲ ಅದೊಂದು, ಮಮ ದೇವತಾ. ಹಾಗೆ ಅಷ್ಟೇ, ಮತ್ತೆಂತದ್ದು. ಅಯ್ಯ, ಓ, ಕೌಶಿಕರಿಗೆ ಬೇಕಾಯಿತು. ಯಾಕೆ? ಅವರು ಕ್ಷತ್ರಿಯರಾಗಿದ್ದವರು ಬ್ರಾಹ್ಮಣರಾಗುವುದಕ್ಕೆ ಆ. ಬೇಕಾಯ್ತು. ಸಾಧನೆ ತಪ್ಪಲ್ವಲ್ಲ? ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿ ದಡ ಸೇರ್ಲಿಕ್ಕೆ ಬೇಕಾಯ್ತು. ಸೇರಿದ್ದನ್ನು ನೋಡಬೇಕು ನಾವು. ನೀನು ಬ್ರಾಹ್ಮಣ ಕ್ಷತ್ರಿಯನ ನೀನು. ಸ್ವಲ್ಪ ಹಿಂದೆ ನಿಲ್ಲುವ. ಏನೋ ಸಲುಗೆ? ನೀನು ಸಿಟ್ಟು ಬರೋದಕ್ಕೆ ನನಗೆ, ನಾನು ಹೇಳುವುದೇ ಇಲ್ಲ. ಹಾಗಿದ್ರೆ ಸಿಟ್ಟು ಬರೋದು. ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು, ನನಗೆ ಸಿಟ್ಟು ಬರುವುದಿಲ್ಲ. ಅದಕ್ಕೆ ಅಲ್ವಾ ನಾನು ಮುಂದೆ ಬಂದದ್ದು. ಸೇರಿಸಬೇಡ. ನೀನು ತಪ್ಪ, ನಾನು ಸೇರಿಸುವ. ನಾನು ಅಂದ್ರೆ ಮತ್ತೆ ನಾನೇನ? ನಾನು ನಿನ್ನ ಜಾಣ್ಮೆ ಬೇಡ. ನಾನು ಬಿಡ್ಲಿಕ್ಕೆ ಸಿದ್ಧನಾಗಿದ್ದೇನೆ, ಸೇರಿಸುವ ಕೆಲಸವೇ ಇಲ್ಲ ನನಗೆ. ಯಾವುದನ್ನು? ಹಾಗಿದ್ರು ಬಿಟ್ಟರು ಕೂಡ ಎಲ್ಲ ವಿಷಯವನ್ನು ಇದ್ದ ಸಮಯದಲ್ಲಿ ಹೇಳಿ. ನೋಡಿದ್ರೆ ಹಾಗೆ ಕಾಣುವುದಿಲ್ಲ, ಬಿಟ್ಟ ಹಾಗೆ. ಅದು ನೋಡಿದ ಹಾಗೆ ಇರುವುದಿಲ್ಲ ಕಣವರು. ಬ್ರಾಹ್ಮಣತ್ವ ಅಡಕವಾದಂತೆ ಕಾಣುತ್ತಾ ಇದೆ. ಹೌದಲ್ಲ? ಹಾಗಿದ್ದು ಈ ಗಾಯತ್ರಿ ಮಂತ್ರದ ಬಗ್ಗೆ ಯಾಕೆ ಹೀಗೆ? ನೀನು ಹುಟ್ಟಿನಿಂದ ಕ್ಷತ್ರಿಯ ಅಲ್ಲ, ಬ್ರಾಹ್ಮಣ ಅಲ್ವ ನೀನು? ಹೌದು. ನಿನಗೆ ಉಪನಯನ ಆಗುವಾಗ ಗಾಯತ್ರಿ ಉಪದೇಶ ಆಗ್ಲಿಲ್ವಾ? ಜನ್ಮನ ಜಾಯತೆ ಜನ್, ಹಾಕೋ ಹಾಕೋ ಹಾಕೋ. ಕರ್ಮಣ ಜಾಯತೆ ದ್ವಿಜಃ. ನನ್ನನ್ನು ಹೇಳಿ ನೀನು ಒಂದು ಸಂಸ್ಕೃತ ಹಾಕಿದೆ ಈಗ. ವೇದಾಧ್ಯಯನತೋ ವಿಪ್ರೋ ಬ್ರಾಹ್ಮಣ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಅದು ಶಾಬಾಸ್, ಅದು ಬೇಕದು. ಮತ್ತಿದು ಇಲ್ಲಿಗೆ ತಲುಪದೋ ಇಲ್ಲವೋ ಅಂತ ಸಂಶಯ ನನಗೆ. ಹೌದು, ನಿನ್ನಲ್ಲಿ ಒಳಗೆ ಉಂಟಲ್ಲ, ಒಳಗದು ಉಂಟಲ್ಲ. ಹೌದು, ಉಪದೇಶ ಅದು. ನೀನು ತಿಳಿದಿದ್ದೀಯಲ್ಲ. ನಿನಗೆ ತಿಳಿದಿದ್ರು ಕೂಡ ತಿಳಿಯದಾಗೆ ಮಾಡ್ತೀಯಲ್ಲ ನೀನು. ಯಾಕೆ? ಗಾಯತ್ರಿ ಉಪದೇಶ ಆಗಿದೆ, ಒಳಗೆ ಇದ್ದದನ್ನು ಹೊರಗೆ ಹುಡುಕುದು. ಶಂಕದಿಂದ ಹೊರಟ್ರೆ ಅದನ್ನು ತೀರ್ಥ ಅಂತ ಸ್ವೀಕರಿಸುವವರು. ನಿನಗೆ ಬ್ರಹ್ಮಾತೀತ ಅಂತ ಗೊತ್ತಿಲ್ಲ ನಿನಗೆ. ನಿನ್ನ ಬಾಯಿಂದಲೇ ಬರಲಿ. ನೀನು ಬೆಕ್ಕಿನಾಗೆ ಆಗಿದ್ದೀಗ, ಕುನುಗಬೇಕು ಹಾಗೆ. ಏನು ಕದ್ದು ಹಾಲು ಕುಡಿಯುವ ಅದಲ್ಲ, ಅದರ ಮೈಯಿಂದ ಒಂದು ಗಂಧ ಬರ್ತದೆ ಹೊರಗೆ. ಆದ್ರೆ ನನ್ನ ಮೈಯಿಂದಲೇ ಹೊರ ಬರುವ ಪರಿಮಳ ಅಂತ ಅದಕ್ಕೆ ಗೊತ್ತಿರುವುದಿಲ್ಲ. ಅದು ಕುನುಗಬೇಕು ಅಂತ ಹೇಳುದು. ಅದಕ್ಕೆ ಮತ್ತೊಬ್ಬರು ಆಗ್ರಹಣಿಸಿ ಗೊತ್ತಾಗಬೇಕು. ನೀನು ಹಾಗೆ ಒಂದು ಲೆಕ್ಕದಲ್ಲಿ ಆ ಬೆಕ್ಕಿನ ತರ ಆಗಿದ್ದಿ ನೀನು. ಬ್ರಹ್ಮಾತೀತ ಅಂತ ಗೊತ್ತಿದ್ರೆ ನೀನು ಗಾಯತ್ರಿ ಮಂತ್ರ ಪಠಿಸ್ತಿರ್ಲಿಲ್ಲ. ನೀನು ಬ್ರಹ್ಮಾತೀತನಾದ ನಿನಗೆ ಗಾಯತ್ರಿ ಯಾಕೆ ಬೇಕು? ಕೇಳು ದೇವರ ಶ್ರೇಷ್ಠ ನುಡಿಗೆ ಮೆಚ್ಚಿದಿನೋ
ನೀನು ಹಿಡಿಯೋಣ ಬೆಸ್ತ. ಅದು ದೀವರ, ಹೌದು ಇದು. ಇದು ಧೀವರ. ಹಾ. ಕಣ್ಣಿಗೆ ಕಾಣುವ ಬೃಹಸ್ಪತಿ ಅಂತ. ಎಲ್ಲಿದ್ದಾನವ? ಅವ ಇಲ್ಲಿಗೆ ಬರ್ಲಿಕ್ಕಿಲ್ಲಪ್ಪ. ಏನು ಹಳ್ಳೆಯಲ್ಲಿ ಶಕ್ತಿ ಅಂತ ಅಲ್ಲ ಹುಡುಕುವುದೇನನ್ನು? ಅವ ಬಂದ್ರೆ ಅವ ಎಲ್ಲಿದ್ದಾನೆ? ಸಂಶಯ ಬೇಡ. ಓ. ನಿನ್ನ ಈ ನಡವಳಿಕೆ ಕಂಡಾಗ ಓ. ವಾಚಸ್ಪತಿಯಾದಂತಹ ಬೃಹಸ್ಪತಿಯ ನೆನಪಾಯಿತು. ಆದ ಕಾರಣ ಓ. 7 ಧೀವರ ಹೇಳು. ಶ್ರೇಷ್ಠ ನುಡಿಗೆ ಮೆಚ್ಚಿದೇನು. ಹಾಕೋ. ನೀನು ಹೇಳಿದ ವಿಚಾರ ಬ್ರಹ್ಮ ಅಲ್ವೇ? ನೀನು ನನ್ನ ಜೀವನಾಂಬರದಲ್ಲಿ ಓ. ಬಾಲ ಭಾಸ್ಕರನಂತೆ ಪ್ರತ್ಯಕ್ಷನಾಗಿ ಓ. ನನಗೆ ಬೇಕಾದಂತೆ ವರಪ್ರಸಾದವನ್ನು ಕೊಟ್ಟ ಓ. ನನ್ನ ಕುಲದೇವನಂತಿದ್ದವ ಬ್ರಹ್ಮದೇವ. ಓ. ಆ ಬೊಮ್ಮನನ್ನು ನಾನು ಪೂಜಿಸಿದ್ರೆ ಓ. ಏನು ಕೊರತೆ ಬರ್ತದೆ? ಬ್ರಹ್ಮ ನಿನ್ನ ಪಾಲಿಗೆ ದೇವರ. ಹೌದು. ಅವ ದೇವರಲ್ಲ. ಸುದಯ ಮಲಿತನ ದಂಡ ತೆತ್ತವನು, ಸುದಯ ಮಲಿತನ ದಂಡ ತೆತ್ತವನು, ವರವಿತ್ತು ಪಡೆದನು ಪ್ರತಿಜನಿತವ ಪದದಾಗಿದ್ದವನು, ವರವಿತ್ತು ಪಡೆದನು ಪ್ರತಿಜನಿತವ ಪದದಾಗಿದ್ದವನು, ಹಿತದಿ ದಡವ ಸೇರಲಂಬಿಗ, ಹಿತದಿ ದಡವ ಸೇರಲಂಬಿಗ, ಪತಿ ಕರೆಸಿದವು ತರಣ ಪಣ್ಯವ, ಚಿತೆಯ ಮಲಿತರ ಧರ್ಮ ಜಗ ಪೂಜಿದನು ನೀ ಪ್ರಕೃತ ಬಾಬನಿಗೆ, ಸುತೆಯ ಪತಿತಲೆ ದಂಡ ತೆತ್ತವನು, ವರವಿತ್ತು ಪಡೆದನು ಸತ್ಯಜನಿತವ ಪದದ ಬಿತ್ತವನು. ಭಯಪಡಬೇಡ, ಮಾತಿಗೆ ಯಾವಾಗಲೂ ಮಾನ್ಯತೆ ಇದೆ. ಉಂಟಲ್ಲ ಮಾತು ಮಾತಾಗಿರಬೇಕು, ಮುತ್ತು ಕಾಣಬೇಕು. ಹಾಗೆ ಉದುರ್ತದೆ ಈಗ. ನೋಡುವ. ಅರುಣಾಸುರ ಓ ಬ್ರಹ್ಮದೇವರ. ಹೌದು, ನಿನ್ನ ಜೀವನ ಎಂಬ ನನ್ನ ಗಗನ. ಆರಾಧ್ಯ ಮೂರ್ತಿ ಬ್ರಹ್ಮದೇವ. ಅಪ್ಪ ನನ್ನ ಜೀವನ ಎಂಬ ಗಗನವನ್ನು ಬೆಳಗಿದ ಭಾಸ್ಕರ ಅಂತ ಹೊಗಳ್ತೀನಿ ನಾನು. 100ಕ್ಕೆ 100 ಹೌದು. ಅವ ದೇವರಲ್ಲ. ಆ? ಸಿಟ್ಟು ಬರುತ್ತೆ. ನಾಲಿಗೆ ಬಲ ಉಂಟು ಅಂತ ಮಾತನಾಡುವುದ? ಇದ್ದ ವಿಷಯ ಯಾರ ಸಮ್ಮುಖದಲ್ಲಿ ಅಂತ ನೆನಪಿರಲಿ. ನಾನು ಇದ್ದ ವಿಷಯಗಳನ್ನು ಸಿಟ್ಟೋಗೋದು ಯಾಕೆ? ಏನು ಅವ ಮಗಳ ಗಂಡ. ನಿಮ್ಮ ಮತ್ತೆ ಅವನ ಅವನ ಮಗಳ? ಅದು ಹೇಗೆ? ಯಜ್ಞ ಮಾಡಿದ. ನಾನು ಶಾರದಾರಮಣ ಅಂತ ಕೇಳಿದ್ದೆ. ಮಗಳೊಬ್ಬಳನ್ನು ಪಡೆದ. ಆ, ಶಾರದಾ ಅಂತ ಹೆಸರಿಟ್ಟ. ಆ. ಬಾರಮ್ಮ ಮಗಳೇ ವಯ್ಯಾರಿಯೇ ಶಾರದೆ. ಆ ಪ್ರಸಂಗದಲ್ಲೂ ಮಗಳೇ ಮಗಳೇ ಅಂತ ಕರೀತಾ ಇದ್ದವು. ವಾಮ ಭಾಗದಲ್ಲಿ ಕುಳ್ಳಿರಿಸಿ ಹೆಂಡತಿ ಹೆಂಡತಿ ಅಂತ ಹೇಳಿದ. ಮಗಳ ಗಂಡ. ಹೌದಾ? ಹೌದು. ಇದು ಸತ್ಯವ? ತಪ್ಪು ಮಾಡಿದ್ದಕ್ಕೆ ಆಧಾರ ಉಂಟು. ಈ ಯಜ್ಞ ಎನ್ನುವುದು ಮಾಡುವುದು ಕಾಮಕ್ಕಾಗಿಯೋ ಕಾಮಕ್ಕಾಗಿ? ಯಾವುದಕ್ಕಾಗಿ? ಶಬ್ದ ಒಂದೇ ಆದರೂ ಹೌದು. ತನ್ನ ಮನದ ಇಚ್ಛೆ ಏನುಂಟೋ ಅದನ್ನು ಹೋಮಿಸಿ ಸೃಷ್ಟಿಯ ಅಧಿಕಾರಕ್ಕೆ ಅನುಕೂಲವಾಗಿ ಒಂದು ಶಕ್ತಿ ಬೇಕು ಎನ್ನುವಂತಹ ಸಂಕಲ್ಪದಿಂದ ಸೃಷ್ಟಿಕರ್ತನಾದ ವಿಧಾತ ಯಜ್ಞ ಮುಖೇನ, ಅದು ಪುತ್ರ ಕಾಮೇಷ್ಠಿಯ ಮೂಲಕ ಪುತ್ರಿ ಅಲ್ವಾ ಪಡೆದದ್ದು. ಹೌದು. ನೀನು ಹೇಳುವುದನ್ನು ಕೇಳಿದ್ರೆ ಮಗಳ ಗಂಡ, ಮಗಳು ಮಗಳು ಅಂತ ಹೇಳ್ತಾ ಇದ್ದವ. ಹೆಂಡತಿ ಹೆಂಡತಿ ಅಂತ ಹೇಳಿ ಅಪ್ಲಿಕ್ಕೆ ಶುರು. ಈಗ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಆಗುದು. ಅದು ಹೌದು. ಅವನಿಗೆ ಶಿಕ್ಷೆ ಆಯ್ತಲ್ಲ. ಅದೇ ತಲೆ ಹೋಗಿದೆ ಅಂತ ಕೇಳಿದ್ದೇನೆ, ಯಾಕೆ ಅಂತ ಗೊತ್ತಿಲ್ಲ. ಈಶ್ವರ ದೇವರು ಇದೇ ಕಾರಣಕ್ಕಾಗಿ ಚಿವುಟಿ ತೆಗೆದದ್ದು. ಹೌದಾ? ಹೌದು. ಈ ಬ್ರಹ್ಮದೇವರು ಏನು ಮಾಡಿದರು? ಎಂತದ್ದು ಮಾಡುದು? ನೋವಾಯ್ತು. ಯಾರಿಗಾದ್ರೂ ನೋವಾಗದಿರ್ತದ? ಶಿವನಿಗೆ ಕಪಾಲ ಹಿಡಿದಿದೆಯಂತೆ. ಕಚ್ಚಿ ಹಿಡಿದ್ರು. ನಿನಗೆ ಬ್ರಹ್ಮ ಕಪಾಲ ಪ್ರಸಂಗ ಎಲ್ಲ ಗೊತ್ತುಂಟು ನಿನಗೆ? ಏನು ಗೊತ್ತಿಲ್ಲ. ಊರೂರು ತಿರುಗುತ್ತಾ ಭಿಕ್ಷೆ ಹೋದ. ಹೌದು. ಈಗ ನೀನು ಹೇಳ್ಬಹುದು ಈಶ್ವರನದ್ದು ತಪ್ಪು ಅಂತ ಹೇಳಿದ್ರೆ. ನಮ್ಮ ಕುಲದೇವರು ಅಂದಾಗ ಚರಿತ್ರೆ ಎಲ್ಲ ಗೊತ್ತಬೇಕು. ಮತ್ತೆ ಗೊತ್ತಬೇಕಲ್ಲ. ಹೌದು. ತಪ್ಪು ಮಾಡಿದ. ಬರೇ ಮಗಳ ಗಂಡ ಅಲ್ಲ, ಮತ್ತೆ ಅವ ವ್ಯಾಪಾರಿ ಒಬ್ಬ. ಹೌದಾ? ನಿನಗೆ ಸಿಟ್ಟು ಬರೋದು ಯಾಕೆ? ಆ ವಣಿಕತ್ವ ನಿಮ್ಮೊಳಗೆ ವ್ಯಾಪಾರ ನಡೆದು. ವ್ಯಾಪಾರ ಅವ ವ್ಯಾಪಾರಿಯಾಗಿ ನೀನು ಸಾಲುಗೆ ಕೊಟ್ಟೆ ಅಂತ ಏನೇನು ಹೇಳಬಾರ್ದು. ಅದು ಹೇಗೆ ಬ್ರಹ್ಮದೇವರು ವ್ಯಾಪಾರಕ್ಕೆ ಇಳಿದದ್ದು? ನೀನು ಗ್ರಾಹಕನಾದ್ದರಿಂದ ಅವರು ವ್ಯಾಪಾರಕ್ಕೆ ಇಳಿದದ್ದು. ಹೌದಾ? ಹೌದು. ಹೇಗೆ? ನಿಮ್ಮೊಳಗೊಂದು ವ್ಯವಹಾರ ನಡೆದಿದೆ. ಯಾವುದು? ನಿನಗೆ ವರ ಎನ್ನುವ ವಸ್ತುವನ್ನು ಕೊಟ್ಟ. ಈಗ ತಪಸ್ಸು ಮಾಡುವಾಗ ಪುಣ್ಯವೆನ್ನುವ ವಿತ್ತ ಸಂಚಯ ಆಗ್ತದೆ ನೋಡಿ. ಹೌದು. ನಿನ್ನಲ್ಲಿ ಅದಿತ್ತು.
ತಪ ಎನ್ನುವ ವಿತ್ತ. ಹೌದು, ಈಗ ಇಲ್ಲ. ನೀವು ಹೇಳುದು ಅದು ಸಂಪತ್ತು ಅಂತ. ಹೌದು, ಅದಿಲ್ಲ ಈಗ ನಿನಗೆ, ನಿನ್ನಲ್ಲಿಲ್ಲ ಅದು. ಅಲ್ಲ, ಕೊಟ್ಟಾಗ್ಲಿಲ್ವೇ? ಎಂತದು ಕೊಟ್ಟದ್ದು? ತಪಸ್ಸೆನ್ನುವ ವಿತ್ತವನ್ನು ಧಾರೆ ಇರೋದು ಹ್ಮ್, ಅನುಗ್ರಹ ರೂಪವಾಗಿ ವರ ಎನ್ನುವ ವಸ್ತು ಕೊಟ್ಟದ್ದು. ಹೌದು ಹೌದು ಹೌದು, ಕೊಟ್ಟು ಕೊಂಡುಕೊಳ್ಳುವಿಕೆ ವ್ಯವಹಾರ, ಅದಕ್ಕೆ ವ್ಯಾಪಾರಿ ಅಂತ. ಹೇಳು ಹೇಳು. ಈಗ ಉದಾಹರಣೆಗೆ ಹೇಳು, ನಾವೊಂದು ಹೇಳುವ. ವ್ಯಾಪಾರಿ ಒಬ್ಬನ ಕೈಯಿಂದ ಬೆಲ್ಲ ತೆಕ್ಕೊಳ್ತೇವೆ ನಾವು. ಎಂತದು? ಬೆಲ್ಲ ಹ, ಹ. ಬೆಲ್ಲ ತೆಕ್ಕೊಂಡ ಮೇಲೆ ಕೊಡುದಿಲ್ವಾ? ಕೊಟ್ಟವರಿಗೆ ಗೊತ್ತು, ಕೊಡ್ತಾರೆ. ಕೊಡಬೇಕು. ಕೊಡದಿದ್ರೆ ಬಿಟ್ಟಾನ? ಅಲ್ಲ, ಬಿಡುವುದಲ್ಲ. ಮತ್ತೆ ಇವ ತೆಕ್ಕೊಂಡದ್ದಕ್ಕೆ ಸಾರ್ಥಕತೆ ಉಂಟ? ಧರ್ಮ ಅಲ್ವಾ? ಹ, ಹೌದು. ಹ. ಕೊಡಬೇಕಾದ್ದು ಕೊಟ್ಟ ಮೇಲೆ ವ್ಯಾಪಾರಿಯೇ ನೀನು ದೇವರು ಅಂತ ಕಾಲು ಹಿಡಿಯುವ ಕ್ರಮ ಉಂಟಾ? ಯಾಕೆ ಬೇಡ ಅಲ್ಲ. ಅಲ್ಲ, ಕೊಡುವುದನ್ನು ಕೊಟ್ಟ ಮೇಲೆ ಹಂಗುಂಟ ಅಲ್ಲಿ? ನೀನು ಕೊಡುವುದನ್ನು ಕೊಟ್ಟ ಮೇಲೆ ನಿನಗೆಂತದ್ದು ಹಂಗು? ನೋಡು, ದೋಣಿಯಲ್ಲಿ ಕುಳಿತು ಹೊಳೆ ದಾಟುತ್ತೇನೆ. ಯಾರು ಅಂಬಿಗನ ಕಥೆಯ? ಅಂಬಿಗ ದೋಣಿಯನ್ನು ನಡೆಸ್ತಾನೆ, ಅವನೇ ನಡೆಸಬೇಕು, ಕೂತವರಿಗಾಗುವುದಿಲ್ಲ. ಹೊಳೆ ದಾಟಿದ ಮೇಲೆ ದೋಣಿಯಲ್ಲಿ ಕುಳಿತವ ಇಳಿಯುವುದಿಲ್ವಾ? ಅಲ್ಲಿ ತಲುಪಿದ ಮೇಲೆ ಇಳಿದ ಮೇಲೆ ಕೊಡುವುದಿಲ್ವಾ? ಎಷ್ಟು ಅಂತ. ಹೌದು ಹೌದೌದು. ಕೊಟ್ಟ ಮೇಲೆ ಅಂಬಿಗನೇ ನಿನ್ನ ಕಾಲು ಹಿಡಿಯುತ್ತೇನೆ ಅಂತ ಹೇಳುವ ಕ್ರಮ ಉಂಟು. ಜೀವ ಉಳಿಸಿದ್ದಕ್ಕೆ ಹೇಳಬಹುದು. ನಮಸ್ಕಾರ, ಧನ್ಯವಾದ ಹೇಳ್ಬೋದು, ಕಾಲು ಹಿಡಿಲಿಕ್ಕಿಲ್ಲ. ನೀನೀಗ ದೇವರು ಅಂತ ಕೊಡ್ಬೇಕಾದನ್ನು ಕೊಟ್ಟ ಮೇಲೆ ಬ್ರಹ್ಮನಿಗೆ ನೀನೆಂತದ್ದು ಹಂಗ ಅನ್ನೋದು ನಿನಗೆ? ಹಾಗೆ ಬ್ರಹ್ಮನನ್ನು ದೇವರು ಅಂತ ಹೇಳುದು ಎಷ್ಟು ಸರಿ ಹೇಳುವುದು? ಓಹೋ, ಮನಗೆ ಹಿತವಾಟಿಗದು, ಮನಗೆ ಹಿತವಾಟಿಗದು, ಅಷ್ಟು ಚೆಂದೆನುವ ಮಾತವು ಜಗದುಳು, ಅಷ್ಟು ಚೆಂದೆನುವ ಮಾತವು ಜಗದುಳು, ಘನವಾಗಿರುವುದು ನಿನ್ನ, ಘನವಾಗಿರುವುದು ನಿನ್ನ, ಮತವ ಬೀಳನೆಂದ ನಾಗಧೀಶನಾಗ. ಅಯ್ಯೋ, ವೃದ್ಧ ಹೌದು ಹೌದು ಹೌದು. ನೀನು ತಿಳಿದವ ಎನ್ನುವುದನ್ನು ಒಪ್ಪಿಕೊಳ್ತೇನೆ. ಆದ ಕಾರಣವೇ ಮನಕ್ಕೆ ಹಿತವಾಯಿತು. ಈಗಲೂ ನನಗೆ ತಿಳಿದದ್ದನ್ನು ಹೇಳಿದ್ದಂತೆ. ಪ್ರಪಂಚದಲ್ಲಿ ನಾವು ದೃಷ್ಟಿಸಿದಾಗ ಅಸ್ತಿ ನಾಸ್ತಿ ಹೌದು ಎನ್ನುವ ದ್ವಂದ್ವತೆ ಕಾಣುತ್ತದೆ. ಕೆಲವರು ಲೋಕದಲ್ಲಿ ಇಂಥದ್ದು ಉಂಟು ಅಂತ ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಅದೊಂದು ವರ್ಗ ಉಂಟು, ನಾಸ್ತಿಕ ತತ್ವ. ಹೌದು ಅಲ್ವೋ? ಹೌದು. ಈ ಎರಡರಲ್ಲಿ ಯಾವುದು ಘನವಾದ್ದು ಅದನ್ನು ಹೇಳಬಹುದಾ? ಆಸ್ತಿಕ ವರ್ಗವೇ ಘನವಾದ್ದು. ಹೌದಾ? ಆದ್ರೆ ನಾನು ಹೇಳೋದು, ನೀನು ನಂಬಿದ ಬ್ರಹ್ಮ ದೇವರು ಅಲ್ಲ ಅಲ್ವೇ? ಹಾಗಂತ ದೇವರು ಇಲ್ಲ ಅಂತ ಹೇಳೋದಿಲ್ಲ ನೀವು. ಅದಕ್ಕೊಂದು ತತ್ವ ಉಂಟು, ತಿಳಿದಿ? ಯಾವ ತತ್ವ? ಮಾತನಾಡಿಸುವಾಗ ಮಾತಾಡಿ ಹೋಗುತ್ತದೆ. ಸಂಭಾಷಣೆ ಅಂದ್ರೆ ಈಗ ಬೇಕು. ಹೌದು. ಈಗ ನಾನು ಹೇಳಿದ್ದು ಹೇಗಾಯಿತು? ಒಳ್ಳೇದಾಗಿದೆ ಹೇಳಿದ್ದು. ಅಲ್ಲ, ಅದಕ್ಕೆ ಸಾಕ್ಷಿ ಬೇಕು ಉತ್ತರ ರೂಪದಲ್ಲಿ. ಕೊಡ್ತೇನಲ್ಲ. ನಾನು ಆಸ್ತಿಕ ನಾಸ್ತಿಕ ಅಲ್ಲ. ಹೌದಾ? ನಾನು ಬ್ರಹ್ಮ ಮಾತ್ರ ದೇವರು ಅಲ್ಲ ಅಂತ ಹೇಳೋದು. ದೇವರು ಇಲ್ಲ ಅಂತ ಹೇಳುವ ಜಾತಿಯೇ ಅಲ್ಲ ನಾನು. ಉಂಟು ಅಂತಲೇ ಹೇಳು. ಹೌದು. ನಾನು ನಂಬಿದ ದೇವರು ಯಾರು ಆಗಿದ್ರೆ? ಯಾರು? ಪರಬ್ರಹ್ಮ. ಅಂದ್ರೆ ನಿನಗೆ ಯಾಕೆ ಗೊತ್ತಾಗ್ಲಿಲ್ಲ ಅದು? ಪರಬ್ರಹ್ಮ. ಹೌದು. ನಿನಗೆ ಗೊತ್ತಾಗ್ಲಿಲ್ಲ ಯಾಕೆ ಅಂತ ನನಗೆ ಗೊತ್ತಾಯ್ತು. ಹೌದಾ? ಅದನ್ನು ತಿಳಿಯುವುದಕ್ಕೊಂದು ತತ್ವ ಉಂಟು. ಆ ತತ್ವ ಗೊತ್ತಾಗದೆ ನೀನು ಸತ್ವಗೆಟ್ಟು ಹೋದದ್ದು. ಅದು ಯಾವ ತತ್ವ? ತತ್ವಮಸಿ. ಅಂದ್ರೆ ಅದು ಬೇರೆ ಬೇರೆ ಮಾಡ್ಬೇಕು, ಒಟ್ಟು ಹೇಳುವುದ? ಹೇಳೋದು ಒಟ್ಟೆ, ಆದ್ರೆ ಬೇರೆ ಬೇರೆ ವಿಂಗಡಣೆ ಉಂಟು. ಹೌದೌದು. ತತ್ವಂ ಅಸಿ. ಪಶ್ಚಾತ್ತಾಪ ಒಂದು ಶಬ್ದ, ಅದು ಎರಡು ಶಬ್ದ ಸೇರಿ ಉಂಟು. ಅಲ್ಲ, ಅದನ್ನು ಬೇರೆ ಬೇರೆ
ಆಡಿದ್ರೆ ಜಾಗೃತರಾಗಿರ್ಬೇಕು, ಇಲ್ಲದಿದ್ರೆ ಅರ್ಥಗರ್ಭಿತವಾಗುತ್ತದೆ. ನಾನು ಬಿಡಿಸಿ ಅರ್ಥಗರ್ಭಿತವಾಗಿ ಪರಬ್ರಹ್ಮ ಎಲ್ಲಿ ಉಂಟು ಅಂತ ಈಗ ಹೇಳ್ತೇನೆ. ಅದು ಹೇಳಬೇಕು. ತತ್ ಅದು ಅವನು ಅವಳು ಅಂತ ಹೇಳಲಿಕ್ಕಿಲ್ಲ, ಅದು ಮಹಾನ್ ಶಕ್ತಿ. ಹೌದೌದು. ತತ್ ಅದು ಪರಬ್ರಹ್ಮ. ತ್ವಂ ನೀನು ಅಸಿ ಆಗಿದ್ಯ, ಅದು ಪರಬ್ರಹ್ಮ. ಅಸಿ ನೀನೇ ಆಗಿದ್ಯ, ನೀನು ಬ್ರಹ್ಮಾತೀತ ಪರಬ್ರಹ್ಮ. ಮೇದಿನಿ ಸುರ ಎಲ್ಲ ಜಪದು, ಮೇದಿನಿ ಸುರ ಎಲ್ಲ ಜಪದು, ಆದ ಕೊರತೆಗಳೇನು ಬೀಳಿ ಸಾದರದಲ್ಲಿ. ಕಲಿತರೆ ಕಲಿಬೇಕು ಹೇಗೆ? ಮತ್ತೆ ಹೌದು, ಸಾರ್ಥಕತೆಯ ಮುಖವನ್ನು ನೋಡ್ತಾ ಇದ್ದೇನೆ. ದೋಷ ಆಯ್ತು ನನಗೆ. ನನ್ನ ಮನಸ್ಸಿನಲ್ಲಿ ಹುದುಗಿದಂತಹ ಸಂಶಯ ನಿನ್ನ ಮಾತಿನಿಂದ ಪರಿಹಾರ ಸ್ವಲ್ಪ ಸ್ವಲ್ಪವಾಗಿ ಆಗುತ್ತಾ ಇದೆ. ವಾದ ಮಾಡಿದ್ದೀವಿ ಮಾತ್ರ ತುಂಬಾ. ತತ್ವಮಸಿ, ತತ್ ನಾನೇ ಪರಬ್ರಹ್ಮ. ವಾದೇನ ಜಾಯತೆ ಇತಿ ತತ್ವನಿರ್ಣಯ ಅಲ್ವೇ? ಹೌದಲ್ಲ? ತತ್ವ ಬೋಧಕವೂ ಹೌದು. ಹೌದು. ಇಂಥ ಶ್ರೇಷ್ಠವಾದಂತಹ ವಾದದಿಂದ ನನ್ನ ಮನಸ್ಸಿಗೆ ಸಂತೋಷ ಆದರೂ ಸಮಾಧಾನ ಆಗಲಿಲ್ಲ. ಅದೇ ಯಾಕೆ? ಕಾರಣ ಇದೆ. ವಾದವತಿ ಸೊಗಸಾದುದಾದರು ಆದರೆ ಅಂತ ಮೇದಿನೇ ಸುರ ನಿನ್ನ ನುಡಿಯದು ನನಗೆ ಯಾಕೆ ಹೀಗೆ ಅಂತ ಕಾಣ್ತಾ ಇದೆ. ಅದೇ ಯಾಕೆ? ಸಾದರದಿಂದ ಉತ್ತರಿಸಬಹುದು. ವಂದನೆ ನೀನು ವಂದಿಸ್ತಿಯಲ್ವ? ಹೌದು. ಆ ವಂದನೆ ನಿಂದನೆಗೆ ಕಾರಣವಾಗುತ್ತದೆ. ಅಂದ್ರೆ ನೀನೀಗ ಯಾರಿಗೆ ವಂದಿಸುವುದು? ಬ್ರಹ್ಮದೇವರಿಗೆ. ಗಾಯತ್ರಿ ಮಂತ್ರ ಪಠಿಸಿದ್ರೆ ನಾನು ಗಾಯತ್ರಿಯ ಸಲುವಾಗಿ ಅಲ್ವಾ ವಾದ ಮಾಡಿದ್ದು ನಿನ್ನಲ್ಲಿ? ಹೌದಾ? ಹೌದು. ಗಾಯತ್ರಿಯನ್ನು ಪಠಿಸಿದ್ರೆ ಯಾರಿಗೆ ನಮಸ್ಕಾರ ಮಾಡಿದಾಗ ಆಗ್ತದೆ? ಅದೇ ಹೌದು. ಸೂರ್ಯನಿಗೆ. ಹೌದು. ಸೂರ್ಯ ಬ್ರಹ್ಮನಿಗಿಂತಲೂ ಸಣ್ಣವ, ನೀನು ಬ್ರಹ್ಮನಿಗಿಂತಲೂ ದೊಡ್ಡವ, ಬ್ರಹ್ಮಾತೀತ ಪರಬ್ರಹ್ಮ. ನಿನಗಿಂತ ಸಣ್ಣ ಶಕ್ತಿಗೆ ಕೈ ಮುಗಿಯೋ ಅಂದ್ರೆ ಕೈ ಮುಗಿಬಾರದು. ಲೋಕದಲ್ಲಿ ಪದ್ಧತಿ ಹೇಗೆ? ದೊಡ್ಡವರು ಸಣ್ಣವರಿಗೆ ಕೈ ಮುಗಿಯುವ ಕ್ರಮ ಉಂಟಾ? ಅಪಹಾಸ್ಯದು. ವಂದನೆಯು ಪ್ರತಿನಿಂದನೆ, ನಿಂದನೆಗೆ ಕಾರಣ. ಹೇಗೆ ನನಗೆ ನಿಂದನೆ ಆಗುವುದು? ನೀನು ನಿನಗಿಂತ ಸಣ್ಣ ಶಕ್ತಿಗೆ ಕೈ ಮುಗಿತಾ ಇದ್ದಿ. ಗಾಯತ್ರಿ ಮಂತ್ರ ಕವಿಮಯನ ದೇವತೆ ಸೂರ್ಯ, ಸೂರ್ಯನನ್ನು ಭಜಿಸ್ತಾ ಇದ್ದಿ. ಸಣ್ಣವನನ್ನು ದೇವರು ಅಂತ ಹೇಳ್ತೀನಿ ನೀನು. ಇದು ನಿಂದನೆ, ಅಪಹಾಸ್ಯ. ಇದಕ್ಕೆ ಪರಿಹಾರ ಅದನ್ನು ಬಿಟ್ಟರೆ ಆಯ್ತು. ಮತ್ತೆಂತ? ಯಾವುದನ್ನು? ಗಾಯತ್ರಿ ಪರಿಹಾರ ಬಿಡುದೆ ಒಂದೇ ಒಂದೇ ಒಂದೇ. ಸ್ವೀಕರಿಸಿದ್ದೇನೆ. ನನಗೆ ಈ ಗಾಯತ್ರಿ ಮಂತ್ರ ಜಪಿಸಿದರೆ ನನ್ನ ಉದ್ಧಾರಕ್ಕೆ ತೊಡಕು. ಕೆಳಗೆ ಪತನ. ಹಾಗಿದ್ರೆ ಪ್ರಪಂಚದಲ್ಲಿ ಯಾವುದು ಎನ್ನುವುದಕ್ಕೆ ನಾನೇ ಸಾಕ್ಷಿ. ಹೌದಲ್ಲ? ಅಹಂ ಬ್ರಹ್ಮಾಸ್ಮಿ. ಆದ ಕಾರಣ ಈ ಜಪ ಇದ್ರಲ್ಲೂ ಕೆಡುಕು ಕೊರತೆ. ನಿಮ್ಮ ಸಮ್ಮುಖದಲ್ಲಿ ಈ ಕ್ಷಣದಿಂದಲೇ ಗಾಯತ್ರಿ ಮಂತ್ರವನ್ನು ನಂಬಬಹುದಾ? ನಾನು ಇಲ್ಲಿಂದ ಆಚೆ ಹೋಗುವಾಗ ನೀನು ಜಪಕ್ಕೆ ಕೂತ್ಕೊಳ್ತೀನಿ, ನನಗೆ ಗೊತ್ತುಂಟು. ನಮ್ಮದು ಹೀಗಿಲ್ಲ ಅಭ್ಯಾಸ. ಆದ್ರೂ ನೇರ ದಾರಿ. ಆತ್ಮಶಕ್ತಿಯ ಸಾಕ್ಷಿಯಾಗಿ ಕಾಯ ಮನಸ ವಾಚ ಈ ತ್ರಿಕರಣ ಭಾವದಿಂದ ಯಾರು ಆಡ್ತಾರೆ ಅವರು ಆಡಿದ ಹಾಗೆ ನಡೀತಾರೆ. ಕೈ ಬೀಳ್ಲಿ ಮುಂದೆ. ನನ್ನ ಕೈಯ ಮೇಲೆ ನಿನ್ನ ಕೈ ಬೀಳ್ಬೇಕು ಅಲ್ಲ, ಮುಟ್ಟಬೇಕು. ಅಲ್ಲಿ ಅಗ್ನಿ ಇಲ್ಲೋ? ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಈ ಕ್ಷಣದಿಂದ ಕೆಟ್ಟ ಮಂತ್ರ ಅದು ಸುಟ್ಟು ಹಾಕಬೇಕು. ಅದಕ್ಕಾಗಿ ಆ ಮಂತ್ರವನ್ನು ಅಪಭ್ರಂಶ ಎಲ್ಲಿಯಾದ್ರೂ ಆಡಿದ್ರೆ
ನೀನು ಅರುಣಾಸುರನ, ನಿನ್ನಲ್ಲಿರುವ ಆಸುರಿ ಭಾವ ಸತ್ತು ಹೋಯ್ತು. ಹಾಗೆ ನೀನು ಪರಬ್ರಹ್ಮ. ನಾನು ದೃಷ್ಟಿದೋಷ ಉಂಟು ಅಂತ ಹೇಳಿ ಪರಬ್ರಹ್ಮ. ಪರಬ್ರಹ್ಮ. ಒಂದು ಏನು ನನಗೆ ದೇವರನ್ನು ಕಾಣುವಾಗ ಪೂಜೆ ಮಾಡಬೇಕು. ಎಲ್ರಿಗೂ ಸಿಕ್ಕುದಿಲ್ವೋ ನನಗೆ ಸಿಕ್ಕಿತಲ್ಲ, ದೇವರ ದರ್ಶನ? ನನಗೆ ಸಿಕ್ಕಿತಲ್ಲ. ನಿನ್ನ ಪುಣ್ಯ ನಿನ್ನದಲ್ಲ, ಇದು ಹಿರಿಯವರದು. ನಿಜವಾಗಿ ಹೌದು. ಅನುಭವಿಸು. ಕರುಣಾಯ ಪರಬ್ರಹ್ಮ, ಕರುಣಾಯ ಪರಬ್ರಹ್ಮಲಿಂಗಂ, ಕರುಣಾಯ ಸ್ವಯಂಲಿಂಗೇಶ್ವರ. ಅದೇನು? ಬ್ರಹ್ಮಲಿಂಗೇಶ್ವರ, ಪಂಚಲಿಂಗೇಶ್ವರ ಒಂದು. ಹೌದಾ? ಎಲ್ಲ ನೀನೆ. ಅಲ್ಲ, ನನಗೆ ಸಂಶಯ. ಓ, ಮೊದಲಾಗಿ ಅಪ್ರದಕ್ಷಿಣೆ ಬಂದೆ, ಹೌದು. ಏನು ಹೆಣಕ್ಕ? ಆಗ ನೀನು ಪರಬ್ರಹ್ಮ ಆಗಿರ್ಲಿಲ್ಲಲ್ಲ. ಹಾಗೆ ಈಗ ಗೊತ್ತಾದ ಮೇಲೆ ಮತ್ತೆ ಅಲ್ಲ, ಕೆಲವು ಪದ್ಧತಿ ಅಂತ ಉಂಟು ದೇವಾಲಯಗಳಲ್ಲಿ. ಓಹೋ. ಅರ್ಧ ಪ್ರದಕ್ಷಿಣೆ ಉಂಟು. ಎಲ್ಲಿ? ಶಿವಲಿಂಗ ಇರುವಲ್ಲಿ. ಪೂರ್ತಿ ಇಲ್ಲ. ಆ, ಅದಕ್ಕೆ ಹೇಳುವುದು ಹಾಗೆ ಅರ್ಧ ಅಂತ, ಪೂರ್ತಿ ಇಲ್ಲದಕ್ಕೆ. ಹೌದು. ಅಯ್ಯ, ಹೇಗೆ ನೆಮ್ಮದಿ ಆಯ್ತಾ? ಒಂದು ಬೇಡಿಕೆ ಉಂಟು. ಅದೆಲ್ಲ ಸಿಕ್ಕುವಾಗ ಹಾಗಿರುವುದ? ಮುಗಿರುವುದಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದ್ದು ನಿನಗೆ ಲಭ್ಯ ಆಗುತ್ತದೆ. ಅದು ಆದರೆ ನನ್ನನ್ನೇ ಪೂಜಿಸಬೇಕು. ಹೌದು. ಹೇಗೆ ಪ್ರಚಾರ ಮಾಡ್ತೀಯ? ಅರುಣನೇಕೋ ದೇವ. ಅದು ಎಂತದು? ಯಾಕೋ ದೇವ? ಯಾಕೋ ಅಲ್ಲ, ಅರುಣನೇಕೋ ದೇವ. ಅರುಣ ಏಕೆ ದೇವ? ಸಂಶಯ ಬೇಡ. ಬಿಡು ಬಿಡು. ಅರುಣನ್ ಏಕೋ ಒಬ್ಬನೇ ದೇವ. ಪ್ರಾರಂಭಿಸ್ತೇನೆ. ಹಾ. ಅರುಣನೇಕೋ ದೇವ, ಅರುಣನೇಕೋ ದೇವ, ಅರುಣನೇಕೋ ದೇವ. ಬಳಿಕ ಅಮಾತ್ಯ ಪ್ರಮುಖರೆಲ್ಲ ಕೇಳಿ ಲೋಕದಲ್ಲಿ ಡಂಗುರದ ವ್ಯವಸ್ಥೆಯನ್ನು ಮಾಡಬೇಕು. ಅಹಂ ಏವ, ನಾನೇ ಪರಬ್ರಹ್ಮನಿದ್ದೇನೆ. ಈ ಅರುಣ ದೇವರನ್ನು ಬಿಟ್ಟು ಮತ್ತೊಬ್ಬರನ್ನು ಪೂಜಿಸುವುದಕ್ಕೆ ಮುಂದಾದರೆ ಅವರು ಬ್ರಾಹ್ಮಣರು ಅಂತ ಗೌರವ ಬೇಡ, ಮತ್ತೊಬ್ಬರು ಋಷಿಗಳು ಎನ್ನುವಂತಹ ವ್ಯತ್ಯಾಸ ಬೇಡ. ಅವರ ತಲೆಗಳನ್ನೇ ಯಾವುದೇ ಯಾಗ ಯಜ್ಞಾದಿಗಳ ಹವಿರ್ಭಾಗ ಗುಹಕಿಗಳಂತಹ ದೇವತೆಗಳಿಗೆಲ್ಲ ದೇವನಾದಂಥ ನನಗೇ ಸಲ್ಲಬೇಕಾದ್ದು, ನನಗೇ ಸಲ್ಲಬೇಕಾದ್ದು. ಈ ಕ್ಷಣದಿಂದಲೇ ಎಲ್ಲಿ ದೇಗುಲಗಳುಂಟು ಅದನ್ನೆಲ್ಲ ಕುಡಿಗಟ್ಟಿ ಯಾಗ ಯಜ್ಞಾದಿಗಳು ಎಲ್ಲಿ ನಡೀತದೆ ಅದು ಒಂದೇ ತುಂಡ ಸಾಕಿನು. ನನಗೆ ಮಾತ್ರ ಭಕ್ತಿಯಿಂದ ಆರಾಧಿಸುವವರು ಯಾರಿದ್ದಾರೆ ಅವರನ್ನು ಉದ್ಧಾರ ಮಾಡ್ತೇನೆ. ಅರುಣ ಜಯಂತಿ ಏನು ಹುಟ್ಟು ಹಬ್ಬ ಅಲ್ಲ, ನನ್ನ ಸವಿನೆನಪಿಗಾಗಿ ಸದಾ ನನ್ನನ್ನು ಆರಾಧಿಸಿಕೊಂಡು ಬರುವುದಕ್ಕೆ ಹೇಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಯಾವುದೇ ಕೆಟ್ಟ ಶಕ್ತಿಗಳಿಲ್ಲ. ನಾನೇ ಪರಬ್ರಹ್ಮನಿದ್ದೇನೆ. ಅರುಣನೇಕೋ ದೇವ, ಅರುಣನೇಕೋ ದೇವ, ಅರುಣನೇಕೋ